ಜುಮ್ಮಾ ಮಸೀದಿ ಸುಬ್ಬಗುಳಿ ಈ ವಠಾರದಲ್ಲಿ ಹಲವು ಸಲ ಇಂಥ ಒಂದು ಸಣ್ಣ ಪುಟ್ಟ ಅಹಿತಕರ ಘಟನೆ ನಡೆಯುತ್ತಾ ಬಂದಿದ್ದು, ಅದನ್ನು ಊರವರೇ ಎಲ್ಲ ಸಮಜಾಯಿಸಿಕೊಂಡು ಈಗಿನ ಕೆಲವೊಂದು ಯುವಕರು ತನ್ನ ಜಾನಸನ್ನು ಯಾವ ರೀತಿ ಕೇಂದ್ರೀಕರಿಸಿಕೊಂಡಿದ್ದಾರೆ ಅಂದರೆ, ರಾತ್ರಿ ವೇಳೆಯಲ್ಲಿ ಈ ಮಸೀದಿ ಗುರುಗಳು ಇಲ್ಲಿ ಇರುವುದನ್ನು ಅವರು ಮನಗಂಡು, ಇಲ್ಲಿ ಬೇರೆ ಯಾರು ಇರುವುದಿಲ್ಲ, ಹತ್ತಿರ ಒಂದು ಮನೆ ಮಾತ್ರ ಇದೆ, ಮಸೀದಿಯಲ್ಲಿ ಗುರುಗಳು ಇಲ್ಲಿ ವಾಸ್ತವ್ಯ ಇದ್ದ ವಿಷಯ ಮನಗಂಡು ರಾತ್ರಿ ಮಾರಕ ಆಯುಧಗಳಿಂದ ಕೈಯಲ್ಲಿ ಹಿಡಿದುಕೊಂಡು ಬಂದು ಇಲ್ಲಿ ಬೇಕಾದಂಥ ಗಲಾಟೆಯನ್ನು ಎಬ್ಬಿಸಿ ಹವ್ಯಾಸ ಶಬ್ದದಿಂದ ಬೈದು ಬೊಬ್ಬೆ ಹೊಡೆದು ಜೀವಕ್ಕೆ ಹಾನಿಯಾಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಲು ಬಂದಿದ್ದರು. ಆದರೆ ಪ್ರಜ್ಞಾಯುತ ಈ ಪರಿಸರದ ಸಮೀರ್ ಎಂಬವನು ಅದನ್ನು ಎಚ್ಚೆತ್ತುಕೊಂಡು ಇಲಾಖೆಗೆ, ಒಂದು ಪೊಲೀಸ್ ಇಲಾಖೆಗೆ ತಿಳಿಸಿದ ಕಾರಣ ಇದೊಂದು ದೊಡ್ಡ ಘಟನೆ ತಪ್ಪಿ ಹೋಗಿದೆ. ಇವರು ಇದು ಅಲ್ಲದೆ ಹಲವಾರು ಕೃತ್ಯದಲ್ಲಿ ಭಾಗಿಯಾದಂಥ ಯುವಕರಾಗಿದ್ದಾರೆ. ಮೊನ್ನೆ ತಾನೇ ಒಂದು ಕಾರ್ಯಕ್ರಮದಲ್ಲಿ ಕುರ್ನಾಡಿಂದ ಬಂದು ಬೋಳಿಯಾರು ಒಂದು ಪಾನ್ ಅಂಗಡಿಯಲ್ಲಿ ಮಾಡುವಂಥ ಬಡ ಕುಟುಂಬ ಯುವಕರಿಗೆ ಹೊಡೆದು ತದನಂತರ ಅದು ಶಾಂತಿಯಾಗಿ ಕ್ಷಮಾಪಣೆ ಕೇಳಿದ್ದರಿಂದ ಗ್ರಾಮಸ್ಥರು ಅವರನ್ನು ಬಿಟ್ಟಿದ್ದರು. ಅದು ಅಲ್ಲದೆ ಹಲವಾರು ಬ್ಯಾನರುಗಳು ಹರಿಯುವುದರಲ್ಲಿ ಎಲ್ಲ ವಿಷಯದಲ್ಲಿ ಇವರು ಮುಂಚೂಣಿಯಲ್ಲಿ ಇದ್ದು ತುಂಬ ಈ ಗ್ರಾಮದಲ್ಲಿ ಅಹಿತಕರ ಘಟನೆ ಮಾಡಿ ಗಲಭೆ ಎಬ್ಬಿಸಿ ಶಾಂತಿ ಕೆದಡುವಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದರಿಂದ ಯಾವ ಶಕ್ತಿ ಇದೆ ಅಂತ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಇವರು ಎಚ್ಚೆತ್ತುಕೊಂಡ ಸಂದರ್ಭದಲ್ಲಿ ಕೈಯಲ್ಲಿದ್ದ ಆಯುಧಗಳನ್ನು ಹಿಡಿದುಕೊಂಡು ಓಡಿ KFC ಕುರ್ನಾಡು ಇಲ್ಲಿ ಒಂದು ಯುವಕ ಮಂಡಲ ಇದೆ, ಅದರ ರೂಮಿನಲ್ಲಿ ಅಡಗಿ ಕೊಟ್ಟಿದ್ದರು. ತದನಂತರ ಪೊಲೀಸ್ ಇಲಾಖೆಯವರು ಹಾಗೂ ಗ್ರಾಮದ ಎಲ್ಲ ಯುವಕರು ಸೇರಿಕೊಂಡು ಅವರನ್ನು ಪೊಲೀಸವರಿಗೆ ಒಪ್ಪಿಸಿದ್ದಾರೆ. ಮುಂದಿನ ದಿನದಲ್ಲಿ ಕಠಿಣವಾದ ಒಂದು ಶಿಕ್ಷೆಯನ್ನು ಕೊಟ್ಟು ಇಂಥ ಒಂದು ಅಹಿತಕರ ಘಟನೆ ಯಾವುದೇ ಒಂದು ಸಾಮರಸ್ಯ ಕೆದಡುವ ಯಾರೇ ಆಗಲಿ ಅವರಿಗೆ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಮಾಧ್ಯಮದ ಮೂಲಕ ಇಲಾಖೆಯಲ್ಲಿ ಕೇಳಿಕೊಳ್ತಾ ಇದ್ದೆ.